ಸೊ ನಾವು ಈಗ ಧ್ರುವ ಮಹಾರಾಜರ ವಂಶಜರು. ಅದರ ವೃತ್ತಾಂತದಲ್ಲಿ ಮೊದಲಿಗೆ ಅವರ ಹಿರಿಯ ಮಗನಾದ ಉತ್ಕಲ. ಸೊ ಉತ್ಕಲ ಹೇಳಿದ್ದು, ಅವರು ಹುಟ್ಟುತ್ತಾನೆ ಅವರು ಶುದ್ಧ ಭಕ್ತರು. ಅವರು ಸೊ ಹಾಗೆ ಶುದ್ಧ ಭಕ್ತರಾದ್ರಿಂದ ಅವ್ರಿಗೆ ಯಾವ್ದು ಭೌತಿಕ ಆಸಕ್ತಿ ಇರ್ಲಿಲ್ಲ ಅವ್ರಿಗೆ. ಸೊ ಆಸಕ್ತಿ ಇಲ್ಲದೆ ಅವರು ಅವ್ರನ್ನ ರಾಜನಾಗಿ ಮಾಡ್ಲಿಲ್ಲ. ಸೊ ಹಿಂದೆ ಕೇಳಿದ್ದು, ಹಿಂದೆ ಶ್ಲೋಕದಲ್ಲಿ ಅವ್ರ ಬಗ್ಗೆ ಜಡ ಅಂದ ಬದಿರೋನ್ಮತ್ತ ಮುಖಾಕೃತಿರ್ ಅತನ್ಮತಿ. ಸೊ ಅವರೆಷ್ಟರ ಮಟ್ಟಿಗೆ ಹಾಗೆ ಇರ್ತಾ ಇದ್ರು ಅಂದ್ರೆ, ಅವರನ್ನು ಜನರು ನೋಡಿದವರು ಇವರೊಬ್ಬ ದಡ್ಡ, ಇವರೊಬ್ಬ ಮಾತು ಬರೋದಿಲ್ವೇನೋ, ಕಿವಿ ಕೇಳಿಸೋದಿಲ್ವೇನೋ, ಆ ರೀತಿಯ ಒಂದು ಅವರ ವ್ಯವಹಾರ. ಆಕ್ಚುಲಿ ಒಂದ್ಸಲ ಹೇಳ್ತಾರೆ, ಈ ತರ ಶುದ್ಧ ಭಕ್ತರನ್ನು ಗುರ್ಸಕ್ಕಾಗಲ್ಲ. ಸೊ ಅವರು ವ್ಯಕ್ತಪಡಿಸಿದ್ರೆ ಮತ್ತೆ ಭಗವಂತ ನಮ್ಗೆ ಅವ್ರನ್ನ ನೋಡೋ ಒಂದು ಶಕ್ತಿ ಕೊಟ್ರೆ ನಾವು ನೋಡ್ಬೋದು. ಎನಿವೆ, ಸೊ ಇಲ್ಲಿ ಹೀಗೆ ಹೇಳೋದು ಎಷ್ಟರ ಮಟ್ಟಿಗೆ ಅಂದ್ರೆ, ಅವ್ರ ಬಗ್ಗೆ ಅವರ ಮನೆ ಹಿರಿಯರು ಎಲ್ಲ ಮಂತ್ರಿಗಳು ಅವರು ಕೂಡ ಅನ್ಕೊಂಡಿದ್ದು ಇವರೊಬ್ಬ ಏನೋ ಸ್ವಲ್ಪ ಏನೋ ಇರ್ಬೇಕು, ಏನೋ ಒಂದು ಸ್ವಲ್ಪ ಮೆಂಟಲ್ ಇರ್ಬೇಕು. ಇಲ್ಲ, ಏನು ಮೆಂಟಲ್ ಏನಿಲ್ಲ ಅವರು. ಯಾರು ಧ್ರುವ ಮಹಾರಾಜರ ಹಿರಿಯ ಮಗ. ಆದ್ರೆ ಆ ರೀತಿಯ ಒಂದು ಅವಧೂತ ಅಂತ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ. ಅವಧೂತ. ಸೊ ಅವ್ರು ಹೇಗೆ ಇರ್ತಾರೆ, ಏನ್ ಮಾತಾಡ್ತಾರೆ, ಹೇಗೆ ಅವ್ರ ಚಟುವಟಿಕೆಗಳು ಸೇಮ್ ಎಕ್ಸಾಕ್ಟ್ ಆಗಿ ಅನ್ಸುತ್ತೆ. ಸೇಮ್ ಹುಚ್ಚರೇ ಅನ್ಸುತ್ತೆ. ಹುಚ್ಚರಲ್ಲ ಅವರು ಭಗವಂತನ ಶುದ್ಧ ಭಕ್ತರು. ಹೀಗೆ ಕೂಡ ಇರ್ತಾರೆ. ಇದೇ ರೀತಿ ನಾವು ಕೇಳಿದ್ದು ಮುಂದೆ ಬರುತ್ತೆ. ಮುಂದೆ ಜಡಭರತನ ಭಕ್ತ ಅಂತ ಬರುತ್ತೆ. ಸೊ ಜಡಭರತನ ಹೀಗೆ ಮಾಡಿತ್ತು. ಹುಟ್ಟಿದಿಂದಲೂ ಅವ್ರ ಮನೇಲಿ ಯಾರು ಗುರ್ತಿಸ್ಲಿಕ್ಕೆ ಆಗ್ಲಿಲ್ಲ. ಅವರ ತಂದೆ ಇದ್ದು ಪಾಪ ಪ್ರಯತ್ನ ಪಟ್ಟರು ಅವ್ರಿಗೆ ತುಂಬಾ ಒಂದು ವಿದ್ಯಾಭ್ಯಾಸ ಕೊಡೋಣ, ಒಂದು ಕಲೀಲಿ. ಏನ್ ಕಲ್ತರು ಎಲ್ಲ ತಪ್ಪಾಗೆ ಅದನ್ನ ಕಲ್ತದಂದ್ರೆ ಅವ್ರಿಗೆ ಭೌತಿಕವಾಗಿ ಕಲಿಯಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಹಿಂದಿನ ಜನ್ಮದ ಅನುಭವ ಅವ್ರಿಗಿತ್ತು. ಅವ್ರಿಗೆ ಜಡಭರತರಿಗೆ ಮಹಾರಾಜ ಭರತನಾದಾಗ ಹೇಗೆ ಒಂದು ಸ್ವಲ್ಪ ಇದರಿಂದ ಅವರು ದಾರಿ ತಪ್ಪಿ ಅವರು ಜಿಂಕೆಯಾಗಿ ಆಗ್ಬೇಕಾಗಿತ್ತು. ಸೊ ಅದಕ್ಕೆ ಅವರು ಮನುಷ್ಯ ಜನ್ಮ ಸಿಕ್ಕಿದ್ರು ಕೂಡ ಜಡಭರತನ ಜನ್ಮದಲ್ಲಿ ಅವರು ಬ್ರಾಹ್ಮಣ ಕುಲದಲ್ಲಿ ದಡ್ಡನಾಗಿ ಅವರು ವ್ಯವಹಾರ ಮಾಡಿದ್ರು. ಅದೇ ಸೇಮ್ ಈಗ ನೋಡ್ತಾ ಇದ್ದೀವಿ ನಾವು ಇಲ್ಲಿ. ಇವರು ಕೂಡ ಅದೇ, ಈ ಉತ್ಕಲ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಉತ್ಕಲ ಕೂಡ ಎಷ್ಟರ ಮಟ್ಟಿಗೆ ಅಂದ್ರೆ, ಧ್ರುವ ಮಹಾರಾಜರು ಮನೆಯಲ್ಲೇ, ಸೊ ಎಲ್ಲ ಅವರ ಹಿರಿಯರು ಎಲ್ಲರೂ ಅದೇ ರೀತಿ ಸೇಮ್. ಹಾಗಾದ್ರೂ ಜಡಭರತನಾದ್ರೂ ಹೇಳ್ಬೋದು, ಅಲ್ಲಿ ಅಫ್ಕೋರ್ಸ್ ಅವ್ರ ತಂದೆ ಒಂದು ಬ್ರಾಹ್ಮಣ ಇದರ ಹುಟ್ಟಿದ್ದು. ಶುದ್ಧ ಭಕ್ತ ಇದ್ದರೋ ಇಲ್ವೋ ಗೊತ್ತಿಲ್ಲ ನಮ್ಗೆ, ಅಷ್ಟರ ಬಗ್ಗೆ ವಿಚಾರಣೆ ಇಲ್ಲ. ಮೇ ಬಿ ಶುದ್ಧ ಭಕ್ತ ಇಲ್ಲ, ಒಂದು ಕರ್ಮಕಾಂಡದಲ್ಲಿ ಒಂದು ಪ್ರವೀಣ, ಯಾರು ಜಡಭರತನ ತಂದೆ. ಸೊ ಹಾಗಾಗಿ ಅವರು ಪ್ರಯತ್ನ ಪಟ್ಟದ್ದು. ಆದ್ರೆ ಸಹೋದರರಿಗಿಂತ ಗೊತ್ತೇ ಆಗಿಲ್ಲ. ಅವ್ರು ಇಲ್ಲಿ ಹೇಳ್ಬೇಕು ಅಂದ್ರೆ ಧ್ರುವ ಮಹಾರಾಜರ ಇದರಲ್ಲಿ ಅಂದ್ರೆ ಅಲ್ಲೂ ಕೂಡ ಅವ್ರಿಗೆ ಗೊತ್ತಾಗ್ತದೆ. ಇದು ಒಂದು ಅವಧೂತ ಚಟುವಟಿಕೆ ಅಂದ್ರೆ ಅದು ನೋಡಿ ಎಷ್ಟರ ಮಟ್ಟಿಗೆ. ಇದು ಶುಕಮುನಿಗಳು ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ, ವೇದವ್ಯಾಸರ್ ಗೊತ್ತು ಅವರ ಸ್ಥಿತಿ. ಆದ್ರೆ ಅವರು ಮನೆ ತ್ಯಜಿಸಿ ಹೋದ್ಮೇಲೆ ಅವರು ಲೋಕ ಪರ್ಯಟನೆ ಮಾಡುವಾಗ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಅನ್ಕೊಂಡ್ರು, ಅವ್ರ ಹುಚ್ಚರು, ಅವರದ್ದು ಇದು ಅನ್ಕೊಂಡ್ರು. ನಾವು ಅವ್ರ ಭಾಗವತವನ್ನು ಹೇಳೋ ಮುಂಚೆ ಕೂಡ ಹಾಗೆ, ಭಾಗವತವನ್ನು ಅವ್ರು ಹೇಳೋದಕ್ಕೆ ಪರೀಕ್ಷಿತ್ ಮಹಾರಾಜರು ಬರ್ತಾರೆ. ಅವ್ರು ಆಗ ಬರೋವಾಗ ಅವ್ರ ಹಿಂದೆ ಒಂದು ಗುಂಪು ಬರುತ್ತೆ. ಶುಕಮುನಿ ಬರ್ತಾ ಇದ್ದಾರೆ, ಅವ್ರ ಹಿಂದೆ ಎಷ್ಟೋ ಒಂದು ಸ್ವಲ್ಪ ಮಕ್ಕಳು ಮತ್ತೆ ಕೆಲವು ಹೆಂಗಸರು. ಇವರೇನೋ ಅನ್ಕೊಳ್ತಾರೆ, ಏನೋ ಇಲ್ಲಿ ಯಾರೋ ಈ ವ್ಯಕ್ತಿ ಒಬ್ಬ ಹುಚ್ಚ. ಮತ್ತೆ ಹಾಗೆ ಹುಚ್ಚರಂದ್ರೆ ಮಕ್ಕಳು ಏನೋ ಬಂದು ಅವ್ರ ಮೇಲೆ ನಗೆ ಮಾಡ್ತಾರೆ, ಒಂದು ಜೋಕ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಸೊ ಅವ್ರ ಹೆಂಗಸರು ಪ್ರಾಬ್ಲಿ ಅವರು ಹಾಗೆ ಇಲ್ಲೇನೋ ಒಂದು ನಗೆ, ಒಂದು ಆನಂದವನ್ನು ತಗೊಳ್ಳಿಕ್ಕೆ ಅವರು ಕೂಡ ಅಲ್ಲಿ ಹಿಂದೆ ಬರ್ತಾರೆ. ಯಾರು ಶುಕಮುನಿ ಜೊತೆಗೆ ಬರ್ತಾರೆ ಅವರೆಲ್ಲ ಹಿಂದೆ ಅಲ್ಲ. ಆಮೇಲೆ ಅದೇ ಇಲ್ಲಿ ಬಂದಿದ ತಕ್ಷಣ ಶುಕಮುನಿ ಬಂದು ಆ ಸಭೆಗೆ ಬಂದಿದ್ದೆ. ಆ ಸಭೆಯಲ್ಲಿ ಎಷ್ಟೋ ಜನ, ನೂರಾರು ಸಾವಿರಾರು ಸಾಧು ಪುರುಷರಿದ್ದಾರೆ, ದೇವತೆಗಳು, ನಾರದರು ಎಲ್ಲ ಬಂದಿದ್ದಾರೆ. ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜರ ಪ್ರಶ್ನೆ ಏನಿತ್ತು ಅಂದ್ರೆ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಏನು, ಅದರಲ್ಲೂ ಸಾಯುವ ಮನುಷ್ಯನ ಕರ್ತವ್ಯ ಏನು ಅಂತ ಅವ್ರು ಕೇಳಿರ್ತಾರೆ. ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಮಾಡೋ ಸಮಯ ಶುಕಮುನಿಗಳು ಬಂದಾಗ ಇವ್ರು ಬರೋ ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ, ಬ್ಯಾಕ್ ಗ್ರೌಂಡ್ ಸೀನ್ ಏನು ಅಂದ್ರೆ, ಇವರೆಲ್ಲ ಈ ತರ ಅವರ ಈ ಹುಚ್ಚ ಇರೋ ಇದ್ದಾರೆ, ಹುಚ್ಚರ ಮೇಲೆ ಏನಾದ್ರು ನಾವು ಇದಾಕೋಣ, ಅದ್ ಮಾಡೋಣ, ಅವ್ರ ಜೊತೆ ಏನೋ ಒಂದು ನಗೆ, ಒಂದು ಜೋಕ್, ಒಂದು ತಗೊಳ್ಳೋಣ ಅಂತ ಅವೆಲ್ಲ ಬರೋ. ಆದರೆ ಅಲ್ಲಿರೋ ಋಷಿ ಮುನಿಗಳಿಗೆ ಗೊತ್ತು ಶುಕಮುನಿ ಯಾರು. ಸೊ ಅವರೆಲ್ಲರೂ ಕೂಡ ಇದ್ದೇನೆ.
ಸೊ ಹಾಗೆ ಅದು ಒಂದು ಎಲ್ಲೋ ನೋಡ್ಬೇಕಾದ್ರೆ ನಾವು ಜ್ಞಾನ ಚಕ್ಷುಷ, ಜ್ಞಾನದಿಂದ ನೋಡ್ಬೇಕು ನಾವು, ಶಾಸ್ತ್ರ ಚಕ್ಷುಷ, ಶಾಸ್ತ್ರದಿಂದ ನೋಡ್ಬೇಕು. ಇಲ್ಲಾಂದ್ರೆ ಹೊರಗೆ ನೋಡಿದ್ರೆ ಅವರ ಒಂದು ಬಟ್ಟೆ ಬರೇನೋ, ಇಲ್ಲಾಂದ್ರೆ ಅವರ ಒಂದು ಮಾತುಕತೆನೋ ಹಾಗೇನೋ ಶುಕಮುನಿ ಮಾತುಕತೆ ಅಂದ್ರೆ ಅವರ ಒಂದು ಸುಮ್ಮನೆ ಒಂದು ಅವರ ಪ್ರತಿಕ್ರಿಯೆಗಳು ಅದೆಲ್ಲ ನೋಡಿದ್ರೆ ಏನೋ ಇರ್ಬೇಕು, ಏನೋ ಲೂಸ್, ಏನೋ ಮೆಂಟಲ್ ಏನೋ ಇರ್ಬೇಕು. ಇಲ್ಲ, ಮೆಂಟಲ್ ಅಲ್ಲ ಅವರು. ಶುಕಮುನಿ ಅವರು ಶುದ್ಧ ಭಕ್ತರು. ಸೊ ಪ್ರಭುಪಾದರು ಬಹಳ ಚೆನ್ನಾಗಿ ಭಾವಾರ್ಥದಲ್ಲಿ ಕೇಳೋದು ಹೀಗೆ, ಉನ್ನತ ಭಕ್ತರು ಕೆಲವೊಮ್ಮೆ ಅವರು ಅವರಿಷ್ಟ, ಅವ್ರು ಮಾತಾಡ್ಬೋದು, ಏನೋ ಮಾತಾಡ್ಬೇಕು. ಮತ್ತೆ ಅವರು ಆದ್ರೆ ಡೆಫಿನೆಟ್ಲಿ ಮಾತಾಡಿದಾಗೆ ಗೊತ್ತಾಗ್ಬೋದು ವ್ಯಕ್ತಿ ಬಗ್ಗೆ. ಈಗ ಶುಕಮುನಿ ಮಾತಾಡಿದ್ಮೇಲೆ ಗೊತ್ತಾಯ್ತು ಏನು ಶುಕಮುನಿ ಅಂತ. ಶುಕಮುನಿ ಅಂತಲ್ಲ, ಜಡಭರತನೂ ಹಾಗೆ. ಜಡಭರತ ಮತ್ತೆ ಸನ್ನಿವೇಶದಲ್ಲಿ ಮಹಾರಾಜ ರಹುಗಣ ಅವರು ಕೂಡ ಗುರ್ತಿಸಕ್ಕಾಗ್ಲಿಲ್ಲ ಮೊದಲಿಗೆ, ಮತ್ತೆ ಅವ್ರು ಮಾತಾಡಿದ್ಮೇಲೆ ಗೊತ್ತಾಯ್ತು, ಓ ಇವರು ಭರತ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಯಾರು ಇವರು. ಸೊ ಎನಿವೆ, ಹೀಗೆ ನಾವು ಅಪಾರ್ಥ ಮಾಡ್ಕೊಳ್ಬಹುದು, ನಾವು ಅಪಾರ್ಥ ಮಾಡ್ಕೊಳ್ಬಹುದು. ಸೊ ಈಗ ಇವರ ಬಗ್ಗೆ ಕೂಡ, ಯಾರು ಉತ್ಕಲನ ಬಗ್ಗೆ, ಅವರ ಮನೆಯಲ್ಲೇ ಹಿರಿಯರೇ ಏನೋ ಹುಚ್ಚನಾಗ್ಬಿಟ್ಟಿದ್ದಾರೋ, ಏನೋ ಹುಚ್ಚನೆ ಹುಟ್ಟತಾನೆ ಹಾಗೆ ಏನೋ. ಯಾಕೆ ಇವರು ಕೂಡ ಯುಧಿಷ್ಠಿರ ಮಹಾರಾಜು ಕೂಡ ಹೇಳ್ತಾರೆ, ಈ ಕೃಷ್ಣ ದೇಹತ್ಯಾಗ ಮಾಡಿದೆ ಅಂತ ಕೇಳಿದ ತಕ್ಷಣವೇ ಯುಧಿಷ್ಠಿರ ಮಹಾರಾಜ್ ಕೂಡ ಲೌಕಿಕವಾಗಿ ಏನೂ ಆಸಕ್ತಿ ಇಲ್ಲ. ಸೊ ಆಗ ನನ್ನ ಕೆಲಸ ಕೂಡ ಆಯ್ತು, ಈಗ ನಾನು ಕೂಡ ಭಗವದ್ಧಾಮಕ್ಕೆ ಹೋಗೋದೆ. ನಾನು ಇಷ್ಟು ದೊಡ್ಡ ಚಕ್ರವರ್ತಿಯಾಗಿ ಇರ್ಬೋದು ನಾನು, ಅದರಿಂದ ನನಗೆ ಇದು ಏನಕ್ಕೂ ಕೂಡ ನನಗೆ ಅಗತ್ಯ ಇಲ್ಲ ನನಗೆ ಅಂತ ಹೇಳ್ತಾರೆ. ಅವರು ಕೂಡ ಪರೀಕ್ಷಿತ್ ಮಹಾರಾಜರಿಗೆ ಒಪ್ಪಿಸ್ಬಿಟ್ಟು, ಅವರು ಹೀಗೆ ತರ ಇದು ಅವಧೂತ, ಅದು ವಿವರಣೆ ಭಾಗವತ ಪ್ರಥಮ ಸ್ಕಂದದಲ್ಲಿ ಬರುತ್ತೆ. ಅವರು ಕೂಡ ಎಲ್ಲರೂ ಏನಾಯ್ತು ಇವ್ರಿಗೆ, ಏನಾದ್ರು ಏನೋ ಹುಚ್ಚಿಡ್ದು ಬಿಡುತ್ತಾ ಇವ್ರಿಗೆ. ಸೊ ಹೀಗೆ ಅನ್ಕೊಳ್ಬೋದು, ಸಡನ್ ಆಗಿ ಏನೋ ಆಗೋಯ್ತು, ಏನೋ ಒಂದು ಆಗಿ ಸಡನ್ ಆಗಿ ಚೇಂಜ್ ಆಗ್ತಾರೆ ಸ್ವಲ್ಪ ಜನ. ಮಾನಸಿಕ ನಮ್ಗೆ ಏನೋ ಆಗ್ಬೋದು, ಜೀವನದಲ್ಲಿ ಸರಿಯಾಗೇ ಇರ್ತೀವಿ, ಸಡನ್ ಆಗಿ ಏನೋ ಒಂದು ಹುಚ್ಚಿಡ್ಬಿಡ್ಬೋದು, ಸಡನ್ ಆಗಿ ಏನೇನೋ ಆಗ್ಬೋದು. ಸೊ ಆ ರೀತಿ ಯುಧಿಷ್ಠಿರ ಮಹಾರಾಜರಿಗೆ ಏನಾದ್ರು ಆಗೋಯ್ತು. ಇಲ್ಲ, ಯುಧಿಷ್ಠಿರ ಮಹಾರಾಜ್ ಆತರ ಏನೂ ಆಗ್ಲಿಲ್ಲ. ಅವರು ಕೃಷ್ಣ ಮೇಲೆ ಸಂಪೂರ್ಣ ಸಮಾಧಿಗೆ ಹೋಗ್ಬಿಟ್ರು ಅಂತೇಳಿ. ಸೊ ಹೀಗೆ ನೋಡ್ತೀವಿ ನಾವು ಅತಿ ಚಟುವಟಿಕೆಗಳು. ಎನಿವೆ, ಸೊ ಇದು ಶುದ್ಧ ಭಕ್ತರ ಚಟುವಟಿಕೆಗಳು. ನಾವು ಸಾಧನ ಭಕ್ತಿಯಲ್ಲಿದ್ದೇವೆ, ನಮಗೆ ಇದೆ ತುಂಬಾ ನಿಯಮಗಳಿದೆ. ನಾವು ಪ್ರತಿನಿತ್ಯ ನಮಗೆ ಇದು ಮಾಡಬೇಕು, ಇದು ಮಾಡಬಾರದು ಅಂತ ಇದೆ. ಹಾಗೆ ನಾವು ಮಾಡ್ಬೇಕು. ನಮಗೆ ಈ ರೀತಿ ನಾವು ಆ ರೀತಿ ಅವಧೂತರ ಹಾಗೆ ಆಗ್ಬಿಟ್ಟಿವೆ ಅಂತ ಅಂತಲ್ಲ, ನಮಗೆ ಶಿಸ್ತಿನ ಒಂದು ಕ್ರಮ ಆಚಾರ್ಯರು ಕೊಟ್ಟಿದ್ದಾರೆ. ಸೊ ಎನಿವೆ, ಸೊ ಇಲ್ಲಿ ಪ್ರಭುಪಾದರು ಅದನ್ನೇ ಭಾವಾರ್ಥದಲ್ಲಿ ಅಲ್ಲಿ ಹೇಳೋದು ಕೂಡ ಇನ್ನೊಂದು ಮಾತು, ಒಮ್ಮೊಮ್ಮೆ ಈ ರೀತಿ ಉನ್ನತ ವ್ಯಕ್ತಿಗಳು ಅವರು ಸಾಮಾನ್ಯ ಜನರಿಗೋ, ಇಲ್ಲಾಂದ್ರೆ ಒಂದು ದ್ವೇಷ ಭಾವದಿಂದ ಬಂದ ವ್ಯಕ್ತಿಗಳಿಗೆ ಅವರ ಇದನ್ನು ತೋರಿಸೋದಿಲ್ಲ. ಅವರು ಏನು ತಿಳಿದೇ ಇರೋ ತರನೇ ಒಂಥರ ಅವರು ಮಾಡ್ಬೋದು. ಸೊ ಪ್ರಭುಪಾದರು ಒಂದು ಇವರೇ ಸಂಗತಿ ಹೇಳೋದು, ರೂಪ ಗೋಸ್ವಾಮಿ ಬಗ್ಗೆ ಹೇಳೋದು. ಅವರು ಶ್ರೀ ರೂಪ ಗೋಸ್ವಾಮಿ ದೊಡ್ಡ ಆಚಾರ್ಯರು, ಆದ್ರೆ ಅವರನ್ನ ಭೇಟಿ ಮಾಡಕ್ಕೊಬ್ಬರು ಇವ್ರು ಬರ್ತಾರೆ, ಯಾರೋ ಒಬ್ಬ ಪಂಡಿತ ಬರ್ತಾರೆ. ಆ ಪಂಡಿತ ಏನಂದ್ರೆ ಎಲ್ಲೆಲ್ಲೂ ಹೋಗಿ ವಿಜಯವನ್ನು ಸಾಧಿಸೋದು, ಒಂದು ವೇದಗಳ ಶಾಸ್ತ್ರಗಳ ಇದನ್ನು ಪ್ರದರ್ಶಿಸಿ, ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ, ಆ ಉಪನಿಷತ್ತು, ಆ ಪುರಾಣ, ಆ ವೇದಗಳು, ಸೊ ಅಲ್ಲಿ ಮತ್ತೆ ಒಂದು ವಾದಗಳು, ಇದು ಸರಿ, ಇದು ತಪ್ಪು, ನನಗೆ ಅದೇ ಅವರ ಒಂದು ವಿದ್ವತ್ತನ್ನು ತೋರಿಸಿ ಹಿಂದೆ ಇವಾಗೆಲ್ಲ ನಾವು ಚಾಂಪಿಯನ್ಶಿಪ್ ಅಂದ್ರೆ ಸ್ಪೋರ್ಟ್ಸ್ ಇದೆಲ್ಲ ಇದೆ. ಹಿಂದೆ ಹೇಳ್ತಾ ಇದ್ರು, ಈ ರೀತಿ ಪಂಡಿತರು ಇರ್ತಾ ಇದ್ರು, ವೇದಗಳ ಇದನ್ನು ಅವರು ತೋರಿಸ್ತಾರೆ. ವೇದಗಳ ಯಾವುದೋ ಒಂದು ವಾಕ್ಯವನ್ನು ತಗೊಂಡು, ಈ ವಾಕ್ಯದ ಅರ್ಥ ನೋಡಿ, ನಾನು ಇದನ್ನ 15 ರೀತಿ ಇದನ್ನ ಅರ್ಥ ಕೊಡ್ತೇನೆ. ಆಮೇಲೆ ಅದನ್ನ ಯಾರಾದ್ರೂ ಕೊಟ್ರೆ, ಅವರು ಇನ್ನೊಂದು ಇದು ಬಿಟ್ಟು ಅರ್ಥ ಕೊಟ್ರೆ ಅವ್ರು ಅದನ್ನ ಬೇಕಾದ್ರೆ ಸೋಲಿಸ್ತಾರೆ. ಇದೆಲ್ಲ ಅರ್ಥ ಅಲ್ಲ, ಇದು ತಪ್ಪು, ಇದು ಅರ್ಥ ಇದೆಲ್ಲ ಹೇಳ್ತಾರೆ. ಒಂದು ರೀತಿ ಮಾತುಕತೆ, ವಾಕ್ಚಾತುರ್ಯದಲ್ಲಿ ಈ ಸಂಸ್ಕೃತ ಭಾಷೆ ಅಂದ್ರೆ ಹಾಗೆ. ಭಾಷೆ ಅದು ಒಂದು ಪದಕ್ಕೆ ಎಷ್ಟೋ ಅರ್ಥಗಳು ಕೊಡ್ಬೋದು ನೀವು. ಈಗ ಸೇರ್ಸಿದ್ರೆ, ಆಗ ಸೇರ್ಸಿದ್ರೆ ಇನ್ನೊಂದು ಅಪೋಸಿಟ್ ಮೀನಿಂಗ್ ಬರುತ್ತೆ. ಸೊ ಈ ತರ ಸ್ವಲ್ಪ ವ್ಯಕ್ತಿಗಳು ಅವರ ಪಾಂಡಿತ್ಯವನ್ನು ತೋರಿಸೋದು, ಪದಗಳ ಪ್ರಯೋಗದಿಂದ, ಪದಗಳ ವಾಕ್ಚಾತುರ್ಯದ ಜೋಡಣೆಯಿಂದ ಎಲ್ಲ. ಸೊ ಈ ರೀತಿ ಎಲ್ಲ ಜನ ಇದ್ದಾರೆ ಈ ರೀತಿ. ಸೊ ಇವರು ವೇದಗಳನ್ನ ಓದೋದು ಕೂಡ ಇದೇ ಅವರ ಪಾಂಡಿತ್ಯವನ್ನು ತೋರಿಸೋದು. ನೋಡಿ, ಭಾಷೆ ಎಷ್ಟು ಇದು ಪಡೆದಿದ್ದೇನೆ, ಪ್ರವೀಣತೆ ಪಡೆದಿದ್ದೇನೆ. ಆದ್ರೆ ವೇದಗಳ ಉದ್ದೇಶ ಏನು? ವೇದೇಶ ಸರ್ವೇ ಅಹಮೇವ ವೇದ್ಯ, ಕೃಷ್ಣನ ತಿಳಿಯೋದು ಮತ್ತೆ ಕೃಷ್ಣನಿಗೆ ಶರಣಾಗೋದು ವೇದಗಳ ಉದ್ದೇಶ. ಸೊ ಅವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಕೇವಲ ವೇದಗಳು, ಈ ಸಂಸ್ಕೃತ ಭಾಷೆಯನ್ನು ಉಪಯೋಗಿಸ್ಕೊಂಡು ತಮ್ಮ ಪಾಂಡಿತ್ಯವನ್ನು, ತಮ್ಮ ಇದನ್ನು ತೋರಿಸ್ಕೊಳ್ಳೋದು ಅಷ್ಟೇ ಅವರು. ಸೊ ಆ ತರ ಒಬ್ಬ ವ್ಯಕ್ತಿ ರೂಪ ಗೋಸ್ವಾಮಿ ಹತ್ರ ಬಂದಾಗ, ರೂಪ ಗೋಸ್ವಾಮಿ ಅವರು ಇಲ್ಲ, ನೀವೇನು ಯಾಕೆ ಬಂದದ್ದು ನೀನು ನನ್ನ ಜೊತೆಗೆ? ಇಲ್ಲ, ನಾನು ಕೇಳ್ದೆ, ನೀವು ತುಂಬಾ ದೊಡ್ಡ ವಿದ್ವಾಂಸರಂತೆ, ತುಂಬಾ ಪುಸ್ತಕಗಳೆಲ್ಲ ಸಂಸ್ಕೃತದಲ್ಲಿ ಬರೆದಿದ್ದೀರಾ ನೀವು, ಶಾಸ್ತ್ರಗಳು. ಸೊ ಹಾಗೆ ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ಬೇಕು. ಸೊ ರೂಪ ಗೋಸ್ವಾಮಿ ಗೊತ್ತು ಈ ವ್ಯಕ್ತಿ ಯಾವ ಹಿನ್ನೆಲೆಯಿಂದ ಬಂದಿದೆ. ಕೇಳ್ತಾರೆ, ಏನ್ ಬೇಕು ನಿಮ್ಗೆ? ಸೊ ಏನ್ ಬೇಕಾದ್ರೆ ಈ ತರ ಚರ್ಚೆ ಮಾಡ್ಬೇಕು.
ಸೊ ರೂಪಗೋಸ್ವಾಮಿ ಅವರು ಚರ್ಚೆ ಮಾಡೋದು ಯಾಕೆ, ನಾನು ಈ ವ್ಯಕ್ತಿ ಕಲೀಲಿಕ್ಕೆ ಬಂದಿಲ್ಲ, ಈ ವ್ಯಕ್ತಿ ಬಂದಿರೋದೇನಕ್ಕೂ ಚರ್ಚೆ ಮಾಡಕ್ಕೆ, ಒಂದು ತಮ್ಮ ಪಾಂಡಿತ್ಯ ತೋರಿಸೋದಕ್ಕೆ. ಸೊ ಏನ್ ಬೇಕು ಇದರಿಂದ ನಿಮ್ಗೆ ಅಂದ್ರೆ, ನಾನು ಅದರಿಂದ ನನ್ನ ಏನ್ ಬೇಕು ಅಂದ್ರೆ ನಾನು ಚರ್ಚೆ ಮಾಡಿ ಜನರು ನನಗೆ ಅದರ ಗೌರವ ಕೊಡ್ತಾರೆ. ಸೊ ಹೇಳ್ತಾರೆ ರೂಪಗೋಸ್ವಾಮಿರು, ನನಗೇನು ಅಷ್ಟು ಗೊತ್ತಿಲ್ಲ, ನಿನಗೆ ಏನ್ ಬೇಕು ಹೇಳಿ ನಾನು ಕೊಟ್ಬಿಡ್ತೇನೆ. ಸೊ ನನಗೆ ಸಮಯ, ನನಗೆ ಅಷ್ಟು ಗೊತ್ತೂ ಇಲ್ಲ ವಿಷಯ. ಅವರು ಒಂದು ನಮ್ರವಾಗಿ ಹೇಳಿ ಆ ವ್ಯಕ್ತಿ ಹೇಳ್ತಾರೆ, ಆಯ್ತು ನೀವು ಬರ್ಕೊಡ್ಬೇಕು, ನೀವು ನಾನು ನಿಮ್ಮಿಂದ ಹೆಚ್ಚು ತಿಳ್ಕೊಂಡಿದ್ದೇನೆ ಅಂತ. ಆಯ್ತು ರೂಪಗೋಸ್ವಾಮಿ ಅವರು ಹೇಳ್ತಾರೆ, ಆಯ್ತು ನಾವು ವಾದ ಮಾಡಿದ್ವಿ, ನಾನು ಅದರಲ್ಲಿ ಸೋತೋದೆ ಅಂತ ಸಹಿ ಕೂಡ ಹಾಕ್ಬಿಡ್ತಾರೆ, ಸಹಿ ಮಾಡ್ಬಿಡ್ತಾರೆ ಒಂದು ಪತ್ರ. ಸೊ ಈ ವ್ಯಕ್ತಿ ಅದನ್ನ ತಗೊಂಡು ಶೀಟ್ ತಗೊಂಡು, ರೂಪಗೋಸ್ವಾಮಿ ಅವರಿಗೆ ನಾನು ಸೋಲಿಸ್ಬಿಟ್ಟೆ, ನಾನು ವಾದದಲ್ಲಿ ನಾನು ಅವನ್ನ ಸೋಲಿಸ್ಬಿಟ್ಟೆ. ಸೊ ಅದನ್ನ ಆ ಪತ್ರನ ಇಟ್ಕೊಂಡು ಹೊರಗೆ ಬರ್ತಾರೆ. ಹೊರಗೆ ಅಲ್ಲಿ ಜೀವಗೋಸ್ವಾಮಿ ಇರ್ತಾರಂತೆ. ಜೀವಗೋಸ್ವಾಮಿ ಅವರು ನಂತರ ಏನಾಯ್ತು ಅಂದ್ರೆ, ಇಲ್ಲ ನಾನು ನಿಮ್ಮ ದೊಡ್ಡಪ್ಪ ಅವ್ರ ಹತ್ರ ಹೋಗಿ ನಾನು ಅವ್ರನ್ನ ಸೋಲಿಸ್ಬಿಟ್ಟೆ, ನೋಡು ಇಲ್ಲಿ ಅವ್ರು ಬರ್ಕೊಟ್ಟಿದ್ರು. ಜೀವಗೋಸ್ವಾಮಿ ಆಯ್ತು ಬಾ, ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಅವ್ರನ್ನ ಸೋಲಿಸ್ಬಿಡ್ತಾರೆ. ಏನಿವೆ ಅದೊಂದು ಸ್ಟೋರಿ. ಯಾಕಂದ್ರೆ ಜೀವಗೋಸ್ವಾಮಿ ಅವರು ಗುರುವಿನ ಇದನ್ನು ಸ್ವೀಕರಿಸಕ್ಕಾಗಲ್ಲ. ಜೀವಗೋಸ್ವಾಮಿ ಅವ್ರ ಗುರುಗಳು, ಸೊ ಅವರ ಸೋಲನ್ನು ತೋರ್ಸಕ್ಕಾಗಲ್ಲ, ಶಿಷ್ಯರಾಗಿ ಅವ್ರನ್ನ ಸೋಲಿಸ್ತಾರೆ. ಎನಿವೆ ಸ್ವಲ್ಪ ಅಲ್ಲಿ ಹೇಳ್ತಾರೆ, ರೂಪಗೋಸ್ವಾಮಿಗೆ ಇದೆಲ್ಲ ಇಷ್ಟ ಇಲ್ಲ, ಚರ್ಚೆ ಮಾಡೋದು, ಆತರ ವಾದ ಮಾಡೋದು ಇಲ್ಲ. ರೂಪಗೋಸ್ವಾಮಿಯವರು ಪ್ರಭುಪಾದರು ಹಾಗೆ ಹೇಳೋದು, ಯಾರಾದ್ರೂ ಈ ತರ ವ್ಯಕ್ತಿಗಳು ಆತರ ಒಂದು ಉನ್ನತ ವ್ಯಕ್ತಿಗಳ ಹತ್ರ ಬಂದ್ರೆ, ಒಂದು ಏನೋ ಅವರ ಒಂದು ಇದನ್ನು ತೋರಿಸೋದಕ್ಕೆ, ಅವರ ಒಂದು ಪಾಂಡಿತ್ಯವನ್ನೋ ಇಲ್ಲ ಇನ್ನೊಂದು ರೀತಿ ಅವ್ರು ಕಲೀಲಿಕ್ಕೆ ಬರಲಿಲ್ಲ ಅಂದ್ರೆ ಅವ್ರ ಜೊತೆ ಅವರು ಸುಮ್ಮನಾಗಿರ್ಬೇಕು. ಸೊ ಪ್ರಭುಪಾದರು ಕೂಡ ಅವ್ರ ಬಗ್ಗೆ ಅವ್ರ ಶಿಷ್ಯರೆಲ್ಲ ಒಂದ್ಸಲ ಹೇಳ್ತಾರೆ, ಯಾರೋ ಬಂದಾಗ ಒಬ್ಬ ಪಂಡಿತ ಈ ರೀತಿ ಪ್ರಭುಪಾದ ಸುಮ್ಮನೆ ಇರ್ತಾರೆ, ತುಂಬಾ ಹೊತ್ತಿರ್ತಾರೆ, ಒಂದೂವರೆ ಗಂಟೆ ಆಲ್ಮೋಸ್ಟ್ ಪ್ರಭುಪಾದ ಶಿಷ್ಯರು ಎಲ್ಲ ಇರ್ತಾರೆ. ಸೊ ಆಮೇಲೆ ಪ್ರಭುಪಾದರಿಗೆ ಅವ್ರ ಜೊತೆ ವಾದ ಮಾಡಕ್ಕೆ, ಅವ್ರ ಶಿಷ್ಯರಿದ್ದಾರೆ, ಶಿಷ್ಯರು ಇವ್ರು ಮಾಡಿದ್ದೆಲ್ಲ ಇವ್ರು ಏನೇನೋ ಮಾಯವಾದ, ನಿರಾಕಾರವಾದ, ಭಗವಂತನಿಗೆ ರೂಪ ಇಲ್ಲ, ಭಗವಂತನ ವ್ಯಕ್ತಿ ಅಲ್ಲ, ಭಗವಂತನ ಒಂದು ಶಕ್ತಿ, ಈ ರೀತಿ ಎಷ್ಟೋ ಜನ ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವ್ರು ಆಚಾರ್ಯರು ಕೇಳಿ ಮತ್ತೆ ಪ್ರಭುಪಾದರು ಶಿಷ್ಯರಿದ್ದಾರೆ, ಶಿಷ್ಯರಿಗೆ ದಾರಿ ತಪ್ಪಬಾರದಲ್ಲ, ಸೊ ಹಾಗಾಗಿ ಅವ್ರ ಜೊತೆ ಅವರು ವಾದ ಮಾಡಿ ಅವ್ರು ಸೋಲಿಸ್ತಾರೆ ಅಂತ ಪ್ರಭುಪಾದ. ಸೊ ಏನಿವೆ, ಸೊ ಹೀಗೆ ಆಚಾರ್ಯರು ಒಮ್ಮೊಮ್ಮೆ ಮಾತಾಡ್ಬೋದು, ಒಮ್ಮೆ ಮಾತಾಡದೇ ಇರ್ಬೋದು, ಅದು ಅವ್ರು ಬಿಟ್ಟದವರು. ಅವರು ಶಿಲಾ ಪ್ರಭುಪಾದ ಗುರುಗಳ ಬಗ್ಗೆ ಕೂಡ ಪ್ರಭುಪಾದ ಸಲ ಹೇಳ್ತಾರೆ. ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್, ಸುಭಾಷ್ ಚಂದ್ರ ಬೋಸ್, ಯಾರು ಭಾರತದ ಸ್ವಾತಂತ್ರ್ಯ, ಸೊ ಸ್ವಾತಂತ್ರ್ಯ ಅವರಿಂದ ಆಕ್ಚುಲಿ ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ಗಾಂಧೀಜಿಂದೆಲ್ಲ ಸಿಕ್ಕಿದ್ದು ಇವರಿಂದ ಸಿಕ್ಕಿದ್ದು. ಸುಭಾಷ್ ಚಂದ್ರ ಬೋಸ್ ಅವರು ಆ ಒಂದು ಇದು ಮಾಡಿದ್ರಿಂದ ಆ ಬ್ರಿಟಿಷರಿಗೆ ಭಯ ಬಂತು. ಆ ಭಯ ಬಂದಿದ್ರಿಂದ ಅವರು ಅವರು ಹೋಗೋದ್ರಲ್ಲಿದ್ದರು. ಈಗ ಯಾರು ಆ ಕಟುಕರು ಇರ್ತಾರೆ, ಅವ್ರಿಗೆ ನೀವು ಆ ಫೋರ್ಸ್ ಇಂದಾನೆ, ಅದರಿಂದಾನೆ ಅವ್ರಿಗೆ ಅಹಿಂಸೆಯಿಂದಾನೆ ಅವ್ರು ಹೋಗೋದು. ಅಹಿಂಸೆ ಅಂದ್ರೆ ಇದ್ರ ನಡೆಯೋದಿಲ್ಲ ಅದೆಲ್ಲ. ಸೊ ಏನಿವೆ ಆದ್ರೂ ಕೂಡ ಹೇಳ್ತಾರೆ, ಅವರು 1920-30 ಟೈಮಲ್ಲಿ ಅವರು ಏನ್ ಗುರ್ಸಿದ್ರು ಅಂದ್ರೆ, ಪ್ರಭುಪಾದ ಗುರುಗಳು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಚಾರ ಮಾಡ್ತಾ ನೂರಾರು ಸಾವಿರಾರು ಶಿಷ್ಯರಿದ್ದಾರೆ ಅವರಿಗೆ, ಎಲ್ಲ ಯುವಕರು. ಹೇಗೆ ಪ್ರಭುಪಾದರು ಶಿಷ್ಯರು ಕೂಡ ನಾವು ನೋಡೋದೆಲ್ಲ ಯುವಕರು, ಅಮೆರಿಕನ್ ಯುವಕರನ್ನ ಪ್ರಭುಪಾದ ಶಿಷ್ಯರಾಗಿ ಮಾಡೋದು ಪ್ರಭುಪಾದ. ಅದೇ ರೀತಿ ಅವರ ಗುರುಗಳು ಕೂಡ ಆ ಸಮಯದಲ್ಲೇ 1920s ಬ್ರಿಟಿಷ್ ಕಾಲದಲ್ಲಿ 14,000 ಶಿಷ್ಯರು, ಎಷ್ಟೋ ಜನ ಸನ್ಯಾಸಿಗಳು. ಸೊ ಅವ್ರು ನೋಡಿದ್ದು, ನಾವೀಗ ಭಾರತದ ಆಂದೋಲನಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸ್ವಾತಂತ್ರ್ಯಕ್ಕೆ, ಅರೆ ಇಲ್ಲಿ ನೋಡಿದ್ರೆ ಯಾರೋ ಈ ಸ್ವಾಮೀಜಿ ಎಲ್ಲರನ್ನು ಈ ತರ ಮಠ ಸೇರಿಸ್ಬಿಡ್ತಾ ಇದ್ದಾರೆ ಅಂತ ಅವ್ರು ಬಂದು ಪ್ರಭುಪಾದ ಗುರುಗಳ ಹತ್ರ ಬರ್ತಾರಂತೆ. ಸೊ ಪ್ರಭುಪಾದ ಗುರುಗಳು ಹೇಳ್ತಾರೆ ಅವ್ರ ಜೊತೆ ಹೇಳೋದು, ಅವ್ರ ಜೊತೆ ಆರ್ಗ್ಯುಮೆಂಟ್ ಎಲ್ಲ ಮಾಡ್ಕೊಳಕ್ ಹೋಗ್ಲಿಲ್ಲ. ಪ್ರಭುಪಾದರ ಗುರುಗಳೇ ಹೇಳ್ತಾರೆ, ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಇದೆಲ್ಲ ಪ್ರಯೋಜನ ಇಲ್ಲ, ಇದೆಲ್ಲ ತಾತ್ಕಾಲಿಕ ಭೌತಿಕ ಸ್ವಾತಂತ್ರ್ಯ, ಇದೆಲ್ಲ ನಿಜವಾದ ಸ್ವತಂತ್ರ ಅಂದ್ರೆ ಆತ್ಮದ ಸ್ವತಂತ್ರ. ನಿಜವಾಗ್ಲೂ ನಾವು ಕೃಷ್ಣ ನಿತ್ಯ ಸೇವಕರು, ಆ ನೆಲೆಯನ್ನು ಪಡೆಯೋದು ನಿಜವಾದ ನಮ್ಮ ಸ್ವತಂತ್ರ. ಭೌತಿಕವಾಗಿ ಇದು ನಮ್ಮ ಕರ್ಮಾನುಸಾರ ಏನೇನಾಗುತ್ತೆ ಗೊತ್ತಿಲ್ಲ, ಯಾರು ರಾಜ್ಯ ಆಡಳಿತ ಮಾಡ್ತಾರೆ, ಏನ್ ನಮ್ಗೆ ಸುಖ ದುಃಖ ಬರುತ್ತೆ, ಇದೆಲ್ಲ ನಮ್ಮ ಕೈಯಲ್ಲಿಲ್ಲ. ಭಾರತ ಸರ್ಕಾರ ಈಗ ಬಂದ್ಬಿಟ್ಟಿದ್ರೆ ನಾವೇನು ಅಷ್ಟು ಆನಂದವಾಗಿದ್ದೇವೆ. ಬ್ರಿಟಿಷ್ ಸರ್ಕಾರದಲ್ಲೇ ಎಷ್ಟೋ ನೆಮ್ಮದಿ ಆನಂದ, ಈ ತರ ಮೋಸ ದರೋಡೆ ಈ ತರ ಎಲ್ಲ ಇರ್ಲಿಲ್ಲ, ಕಳ್ಳತನ ಎಲ್ಲ ಇರ್ಲಿಲ್ಲ ಭಾರತದಲ್ಲಿ. ಯಾಕಂದ್ರೆ ಅಷ್ಟು ಒಂಥರ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ ಇದೆಲ್ಲ ಆಗೋದಿಲ್ಲ. ಇವಾಗ ಸರ್ಕಾರ ವೀಕ್ ಇರೋದ್ರಿಂದ ಎಲ್ಲ ಕಡೆ ಕಳ್ಳರು, ಎಲ್ಲ ಮೋಸಗಾರರು, ಇದು ನಮ್ಮ ಜನರೇ ಇದನ್ನ ಆಳ್ವಿಕೆ ಮಾಡೋದ್ರೆ ಪ್ರಯೋಜನ ಇದೆ. ಏನಿವೆ ಪ್ರಭುಪಾದ ಗುರುಗಳು ಬಸವಣ್ಣ ಬೋಸ್ ಹೋಗಿ ಇದೆಲ್ಲ ತಿಳ್ಸಕ್ಕಾಗಲ್ಲ, ಅವರು ಫುಲ್ಲು ಇದ್ರಲ್ಲಿದ್ದಾರೆ, ನ್ಯಾಷನಲಿಸಂ ಸ್ಪಿರಿಟ್ ಅಲ್ಲಿ. ಸೊ ಅವ್ರಿಗೆ ನೋಡಿ, ನನ್ನ ಶಿಷ್ಯರಿದ್ದಾರೆ, ಇವರೆಲ್ಲ ತುಂಬಾ ನೀವು ನೋಡ್ತಾ ಇದ್ದಾರೆ, ಯಾರು ಕೂಡ ಅಷ್ಟು ಇದಲ್ಲ. ಯಾಕಂದ್ರೆ ಬ್ರಹ್ಮಚಾರಿಗಳು ಅಂತ ಹೇಳಿದರೆ ಅವರು ಗುರುವಿನ ನಿರ್ದೇಶನದಿಂದ ಅವರು ತಪಸ್ಸಿಗಳು ಮಾಡ್ತಾ ಇದ್ದಾರೆ. ಇವತ್ತು ಏಕಾದಶಿ, ಇವತ್ತು ನಾಳೆ ವೈಕುಂಠ ಏಕಾದಶಿ, ಅವರು ಏಕಾದಶಿ ಪಾಲನೆ ಮಾಡ್ತಾರೆ, ಇನ್ನ ಆಹಾರವನ್ನು ಕಡಿಮೆಯಾಗಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಇವರಿಗೆ ಸುಭಾಷ್ ಬೋಸ್ಗೆ, ನೋಡಿ ನನ್ನ ಶಿಷ್ಯರು ಬಹಳ
ವೀಕ್ ಆಗಿದ್ದಾರೆ, ತೆಳುವಾಗಿದ್ದಾರೆ. ನಿನಗೆ ನೀವು ರಾಜ್ಯ ಫೈಟಿಂಗ್ ಇದು ನ್ಯಾಷನಲಿಸಂ ಮಾಡ್ಬೇಕು ಅಂದ್ರೆ ನೀವು ಸ್ವಾತಂತ್ರ್ಯ ಹೋರಾಟ ಮಾಡ್ತೀವಿ, ನಿಮ್ಗೆ ತುಂಬಾ ಗಟ್ಟುಮುಟ್ಟಾದ ವ್ಯಕ್ತಿ ಬೇಕು ನಿಮ್ಗೆ. ಸೊ ನನ್ನ ಶಿಷ್ಯರು ಆಗಿಲ್ಲ, ದಯವಿಟ್ಟು ಅವ್ರು ಹೇಗೋ ಏನೋ ಅವ್ರು ಸ್ವಲ್ಪ ಆಹಾರ ತಿನ್ಕೊಂಡು ಸ್ವಲ್ಪ ಸೇವೆ ಮಾಡ್ಕೊಂಡು ಮಾಡಿ ಬಿಟ್ಬಿಡಿ ಅವ್ರು. ಸೊ ಹೇಗೆ ಹೇಳ್ತಾರೆ, ಆಕ್ಚುಲಿ ಅವಾಯ್ಡ್ ಮಾಡುದು ಪ್ರಭುಪಾದ ಹೇಳ್ತಾರೆ. ಅವ್ರಿಗೆ ಆ ವಾದದಲ್ಲಿ ಅವ್ರಿಗೆ ತಿಳಿಸೋದಕ್ಕೆ ಅವ್ರಿಗೆ ಮಾಡುವುದಾಗಿತ್ತು. ಆಚಾರ್ಯರಿಗೆ ಶಕ್ತಿ ಇದೆ, ಅವ್ರು ಬೇಕಾದ್ರೆ ಎಂತ ವ್ಯಕ್ತಿ ಕೂಡ ಅವರು ಹೇಗೆ ಈಗ ನಾರದ ಮುನಿಗಳು ಮೃಗಾರಿಯನ್ನು ಬದಲು ಮಾಡ್ಬಿಟ್ರು. ಯಾಕಂದ್ರೆ ಆದ್ರೆ ಅವ್ರಿಗೆ ಅದು ಭಗವಂತನ ಪ್ರೇರಣೆ ಕೊಡ್ಬೇಕು, ಇಲ್ಲ ಮತ್ತೆ ಅವ್ರು ಕೂಡ ಇಲ್ಲ ಇದು ಕೊಡ್ಬೇಕು. ಇವರಿಗೆ ಪ್ರಭುಪಾದ ಅವ್ರು ಭೇಟಿ ಮಾಡಕ್ ಬಂದಿದ್ದಾರೆ. ಅವರು ಯಾರನ್ನ ಪ್ರಭುಪಾದ ಗುರುಗಳು, ಉನ್ನತ ಭಕ್ತರು, ಶುದ್ಧ ಭಕ್ತರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಆದ್ರೆ ಅವರು ಬೇಕಾಗಿಲ್ಲ, ಇವ್ರು ಮಾಡ್ಲಿ, ಇವ್ರು ಏನು ಮಾಡ್ತಾರೆ, ಫ್ರೀಡಮ್ ಮೂವ್ಮೆಂಟ್ ಸ್ವತಂತ್ರ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ನನ್ನ ಕಾರ್ಯ ಏನಿದೆ, ನನ್ನ ಶಿಷ್ಯರನ್ನ ಹಾಗೆ ಅವ್ರನ್ನ ಒಂದು ಸ್ವೀಟ್ ವರ್ಡ್ಸ್, ಒಂದು ಸಿಹಿ ಮಾತುಗಳಲ್ಲಿ ಅವ್ರನ್ನ ಅವಾಯ್ಡ್ ಮಾಡ್ಬಿಟ್ರು ಅಂತ. ಅಂದ್ರೆ ಅಷ್ಟು ಎಫೆಕ್ಟ್ ಇತ್ತು ಪ್ರಭುಪಾದ ಗುರುಗಳು ಆ ಸಮಯದಲ್ಲಿ. ಕಲ್ಕತ್ತಾದಲ್ಲೇ ಅವರ ಕೊಡಿಯ ಮಠ ಹೆಡ್ ಕ್ವಾರ್ಟರ್ಸ್, 64 ಮಠಗಳು ಬ್ರಿಟಿಷ್ ಕಾಲದಲ್ಲಿ. ಇಲ್ಲ ಹಿಂದಿನ ಆಚಾರ್ಯರೆಲ್ಲ ನಾವು ಕೇಳೋದು ಸೊ ಇತ್ತೀಚೆಗೆ 100 ವರ್ಷಗಳ ಹಿಂದೆ ಅಷ್ಟು ಬಿರುಸಾದ ಪ್ರಚಾರ ಪ್ರಭುಪಾದ ಗುರುಗಳು. ಆದ್ರೂ ಕೂಡ ಅವ್ರು ಅವಾಯ್ಡ್ ಮಾಡಿದ್ರು. ಯಾರು ಕಲ್ತಕ್ ಬಂದಾಗ ಅವ್ರು ಹೇಳ್ತಾ ಇಲ್ಲ ಅಂದ್ರೆ ಹೇಳೋದಿಲ್ಲ. ಸೊ ಏನಿದೆ ಆ ಪಾಯಿಂಟ್ ನಾವು ನೋಡ್ಬೋದು. ಮತ್ತೆ ಈಗ ಹೇಳ್ತಾ ಇದ್ದಾರೆ ಇದನ್ನ ಮುಂದುವರಿತಾ, ಈಗ ಏನ್ ಮಾಡೋದು, ಈಗ ರಾಜ ಬೇಕಲ್ಲ. ಈಗ ಉತ್ಕಲ ರಾಜನಾಗ್ಲಿಲ್ಲ ಅಂದ್ರೆ ಇನ್ಯಾರೋ ರಾಜ ಬೇಕು. ಸೊ ಯಾರು ರಾಜ ಅಂದ್ರೆ ಉತ್ಕಲನ ತಮ್ಮನಾದ ವತ್ಸರ. ಯಾಕಂದ್ರೆ ಧ್ರುವ ಮಹಾರಾಜಗೆ 2 ಹೆಂಡತಿಯರು ಅನ್ಸುತ್ತೆ, 2 ಹೆಂಡತಿಯರು 2 ಮಕ್ಕಳು. ಹಾಗೆ ನೋಡಿ ಉತ್ಕಲ ಒಬ್ಬ ನೋಡಿ, ನೀವು ಎಕ್ಸಾಕ್ಟ್ ನೋಡಿ ಏನಂತ. ಸೊ ಭ್ರಮರ ಅಂತ ಇವರ ಹೆಸರು ವತ್ಸರ, ಅವರ ತಾಯಿ ಹೆಸರು ಹೆಂಗ ಬ್ರದರ್ ಏನ್ ತಾಯಿ ಮಾತಾಜಿ ಭ್ರಮಿ. ಸೊ ಮೊದಲ ಹೆಂಡತಿ ಹೆಸರೇನು ಐಲಾನ, ಏನ್ ಹೆಸರು ಮೊದಲ ಹೆಂಡತಿ ಧ್ರುವ ಮಹಾರಾಜರಿಗೆ? 2 ಇದ್ರ ಕೇಳ್ತೇವೆ ನಾವು. ಎನಿವೆ ನೋಡಿ ಅದು ಎಕ್ಸಾಕ್ಟ್ ಮಾಡಿ. ಸೊ ಅವರ ತಮ್ಮನಾದ ಅವರು ರಾಜ್ಯಭಾರನ್ನು ಸ್ವೀಕರಿಸಿದ್ರು. ಯಾಕಂದ್ರೆ ಇದು ಎಷ್ಟೇ ಆದ್ರೂ ಕೂಡ ಈ ಮೊನಾರ್ಕಿ ನಾವೇನ್ ಹೇಳ್ತೇವೆ ನಾವು, ರಾಜರು, ಅದು ನಿಜವಾದ ಅದೇ ಸರಿಯಾದ ರೀತಿ ಏನಾದ್ರು ಆಳ್ವಿಕೆ ಮಾಡೋಕ್ಕೆ. ಇವತ್ತು ನಾವು ಅದು ಬಿಟ್ಟು ಬೇರೆ ಬೇರೆ ರೀತಿಯ ಇದೆ. ಹೆಚ್ಚಾಗಿ ಇವತ್ತು ಡೆಮೋಕ್ರಸಿ ಅಂದ್ರೆ ಎಲ್ಲ ಜನರೆಲ್ಲ ಸೇರಿ ಅವರು ಫಾರ್ ದ ಪೀಪಲ್ ಏನೋ ಇದೆ ಅಲ್ವಾ, ಫಾರ್ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಆಫ್ ದ ಪೀಪಲ್ ಅಂತ ಹೇಳುತ್ತೆ ಅಂತ ಹೇಳ್ತಾರೆ. ಇದು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಜನರಿಗೆ. ಡೆಮೋಕ್ರಸಿ ಅಂದ್ರೆ ಇದು ಜನರಿಗೋಸ್ಕರ. ಸೊ ಈ ರೀತಿ ಜನರು ಅವರು ಬುದ್ಧಿವಂತರಾಗಿದ್ರೆ ಅವ್ರು ಬುದ್ಧಿವಂತರನ್ನು ಅವರು ಚುನಾವಣೆ ಮಾಡ್ತಾರೆ, ಅವರು ದಡ್ಡರಾಗಿದ್ರೆ ಅವ್ರು ದಡ್ಡರನ್ನೇ ಚುನಾವಣೆ ಮಾಡ್ತಾರೆ. ಹೇಗೆ ಹೇಳ್ತಾರೆ, ಉದಾಹರಣೆ ಕೊಡ್ತಾರಲ್ಲ, ಕಾಡಿನಲ್ಲೂ ಕೂಡ ಮೃಗರಾಜ ಅಂತ ಹೇಳ್ತಾರೆ. ಯಾರು ಮೃಗರಾಜ? ಸಿಂಹ. ಯಾಕೆ ಅಂದ್ರೆ ಅಲ್ಲಿ ಎಲ್ಲ ಪ್ರಾಣಿಗಳಿರೋದು, ಅಲ್ಲೆಲ್ಲ ಇರೋದು, ಅಲ್ಲಿ ಬೇರೆ ಬೇರೆ ಪ್ರಾಣಿಗಳಿದೆ, ನರಿಗಳಿದೆ, ಏನೇನೋ ಪ್ರಾಣಿಗಳಿದೆ, ಅವ್ರಿಗೆ ರಾಜ. ಎಲ್ಲ ಕಡೆ ರಾಜ ಬೇಕು, ಎಲ್ಲ ಕಡೆ. ಅದೇ ಪ್ರಾಣಿಗಳ ರಾಜ. ಇಲ್ಲಾಂದ್ರೆ ಒಂದೊಂದು ಇದರಲ್ಲೂ ಕೂಡ ನರಿಗಳಲ್ಲಿ ಒಬ್ಬ ರಾಜ ಇರ್ತಾರೆ, ನರಿಗಳ ರಾಜ ಇರ್ತಾರೆ. ಇನ್ನ ಜಿಂಕೆಗಳ ಒಬ್ಬ ರಾಜ ಇರುತ್ತೆ, ಒಂದು ಮೇಕೆಗಳ, ಪ್ರತಿಯೊಂದು ಕಡೆ ಎಲ್ಲಿ ಹೋದ್ರು ಸಮಾಜದಲ್ಲಿ ಒಂದು ರಾಜ ಇದೆ. ಯಾಕಂದ್ರೆ ಅವರವರು ಆ ಜನ ಆ ರೀತಿ ಇದ್ದಾರೆ, ಅವರಿಗೆ ಅವರು ಸರಿ. ಹಾಗೆ ಮನುಷ್ಯರು ಇಲ್ಲಿ ದಡ್ಡರಾಗಿದ್ರೆ ಅವರ ರಾಜ ಕೂಡ ದಡ್ಡನೇ, ಅವ್ರು ಬುದ್ಧಿವಂತರಾಗಿ ಅವ್ರು ಬುದ್ಧಿವಂತ. ಹೀಗೆ ಇದು ಹೇಳ್ತಾರೆ, ಇದು ಸರಿಯಾದ ಸಿಸ್ಟಮ್ ಅಲ್ಲ. ಜನರೇನಾದ್ರು ಬುದ್ಧಿವಂತರಾದ್ರೆ ಆಗ ಪರವಾಗಿಲ್ಲ, ಬುದ್ಧಿವಂತರಿಲ್ಲ ಅಲ್ಲ ಬುದ್ಧಿವಂತರಿಲ್ಲ ಜನರು. ಅದಕ್ಕೆ ಭಗವದ್ಗೀತೆಯಲ್ಲಿ ಚಾತುರ್ವರ್ಣ್ಯ ಮಯಾ ಸೃಷ್ಟ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಕ್ಷತ್ರಿಯದಾರರು ಆ ರೀತಿ ಅವ್ರಿಗೆ ತರಬೇತಿ ಇರ್ತಾ ಇತ್ತು. ಸೊ ಅವರ ತಂದೆ ಅವರ ಮನೆತನದಲ್ಲಿ ಆ ರೀತಿ ತರಬೇತಿ ಇರ್ತಾ ಇತ್ತು. ಆದ್ರೆ ಒಮ್ಮೊಮ್ಮೆ ಇಲ್ಲಿ ಕೇಳೋದು ನಾವು, ಅವರು ಜ್ಯೇಷ್ಠ ಇವರಾಗಿದ್ರು, ಅವ್ರ ಬದಲು ಸ್ವಲ್ಪ ಬದಲಾವಣೆ ಆಗ್ಬೋದು. ಅವರ ತಮ್ಮಂದಿರು ತಗೊಳ್ಬೋದು, ಇಲ್ಲಾಂದ್ರೆ ಒಂದೊಂದ್ಸಲ ಬೇರೆ ಫ್ಯಾಮಿಲಿನೇ ಕಸಿನ್ಸ್ ತಗೊಳ್ಬೋದು, ಅದನ್ನು ಆಗುತ್ತೆ, ಹಾಗೇನಂತಿಲ್ಲ. ಸೊ ಅದು ಇವಾಗ ನೋಡ್ತಾ ಇರೋದು ನಾವು. ಸೊ ಈಗ ಆದ್ರೂ ಕೂಡ ಇದೇ ಬೆಸ್ಟ್ ಸಿಸ್ಟಮ್. ಅವ್ರಿಗೆ ಆ ರೀತಿ ಟ್ರೈನಿಂಗ್ ನಡೀತಾ ಇತ್ತು, ಮೊದಲಿಂದಾನೇ ಅವ್ರಿಗೆ ಆ ರೀತಿ ಟ್ರೈನಿಂಗ್ ನಡೀತಾ ಇತ್ತು, ಆ ರೀತಿ ತರಬೇತಿ ಇರ್ತಾ ಇತ್ತು. ಒಬ್ಬೊಬ್ಬ ರಾಜರೇ ಅವರು ಎಷ್ಟು 100,000 ಜನರ ಮೇಲೆ ಯುದ್ಧ ಮಾಡ್ಬೋದು. ಏಕರತಿ, ಮಹಾರಥಿ, ಈಗೆಲ್ಲ ಎಲ್ಲಿ ಆಗುತ್ತೆ ಈ ತರ ವ್ಯಕ್ತಿಗಳು ಇಲ್ಲ. ಹಾಗಾಗಿ ಆಮೇಲೆ ಅವರು ದುರುಪಯೋಗ ಮಾಡಿದ್ರು. ಹಾಗಾಗಿ ಈಗ ನಾವು ಅದನ್ನ ಚೇಂಜ್ ಮಾಡಿದೀವಿ, ಡೆಮೋಕ್ರಸಿ ಸಿಸ್ಟಮ್. ಆದ್ರೂ ಕೂಡ ಸಾಧ್ಯ ಆಯ್ತು ಅಂದ್ರೆ ಅದೇ ಬೆಸ್ಟ್, ವಾಪಸ್ ರಿಟರ್ನ್ ಹೋಗೋದು ಬೆಸ್ಟ್ ಸಿಸ್ಟಮ್. ಇಲ್ಲ ಅಂದ್ರೆ ಇವಾಗ ನಾವು ಇದಿಲ್ಲ ಅಂದ್ರೆ ಡಿಕ್ಟೇಟರ್ಶಿಪ್ ಹೋಗ್ತೀವಿ.
ಎಷ್ಟೊಂದು ಡಿಕ್ಟೇಟರ್ಶಿಪ್ ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿ ತುಂಬಾ ಇದಾಗ್ತಾರೆ. ಆ ರಷ್ಯಾ ಅಲ್ಲಿ ಇವಾಗ ನೋಡಿದ್ರೆ ಒಂದ್ ರೀತಿ ಪ್ಯೂತಿನ್ ಹೇಳ್ಬೋದು, ನಾರ್ತ್ ಕೊರಿಯಾ ಇದೆಲ್ಲ, ಚೈನಾ ಇದೆಲ್ಲ ಒಂದ್ ರೀತಿ ಡಿಕ್ಟೇಟರ್ಶಿಪ್, ಇಲ್ಲಾಂದ್ರೆ ಕಮ್ಯುನಿಸಂ. ಕಮ್ಯುನಿಸಂ ಅಂದ್ರೆ ಇನ್ನೊಂದ್ ರೀತಿ ಅವರು ಎಲ್ಲ ನಾವು ದೇವರನ್ನೇ ಬಿಟ್ಬಿಡಿ, ಯಾರು ಇಲ್ಲ, ನಾವೆಲ್ಲರೂ ಈಕ್ವಲ್ ಆಗಿ, ಆದ್ರೆ ಈಕ್ವಲ್ ಇಲ್ಲ ಅಲ್ಲಿ. ಅವರಲ್ಲೂ ಕೂಡ ಹೇಳ್ತಾರೆ, ಅವರಲ್ಲೂ ಅವರು ಡಿವಿಷನ್ ಇದೆ, ಅಲ್ಲಿ ಒಳಗೆ ನೋಡೋದು ತುಂಬಾ ಡಿವಿಷನ್. ಸೊ ಪ್ರಭುಪಾದರು ಅಲ್ಲಿ ಹೋದಾಗ, ಎಲ್ಲಿ ಹೋದಾಗ ರಷ್ಯಾಗೆ ಹೋದಾಗ ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಯಾರು ಅವರು ಆ ವ್ಯಕ್ತಿ, ಅದು ಏನು ಕೊಟಾವ್ಸ್ಕಿ. ಕೊಟಾವ್ಸ್ಕಿ ಒಂದು ಪ್ರೊಫೆಸರ್ ಮಾಸ್ಕೋ ಅಲ್ಲಿ, ನಮ್ಮ ಭಾರತೀಯ ಶಾಸ್ತ್ರಗಳ ಬಗ್ಗೆ ಎಲ್ಲ. ಸೊ ಪ್ರಾಪರ್ ಭೇಟಿ ಮಾಡಿದಾಗ ಹೇಳ್ತಾರೆ, ಸೊ ನೀವು ಪಾಲನೆ ಮಾಡ್ತಾ ಇರೋದು ಕೋಮುವಾದ. ಕೋಮುವಾದ ಇದಕ್ಕೂ ನಮ್ಮ ಇದಕ್ಕೂ ಏನ್ ವ್ಯತ್ಯಾಸ? ನಾವು ಯಾರನ್ನ ಭಕ್ತರಾಗಿ ನಾವು ಮಾಡ್ತಾ ಇರೋದು. ಯಾಕಂದ್ರೆ ಕೋಮುವಾದದಲ್ಲೂ ಕೂಡ ನೀವು ಯಾರಾದ್ರೂ ಒಬ್ಬರು ಲೀಡರ್ನ ಸ್ವೀಕರಿಸ್ತೇವೆ, ನಾವು ಕೂಡ ಲೀಡರ್ ಸ್ವೀಕರಿಸ್ತೇವೆ. ಆದ್ರೆ ನಮ್ಮಲ್ಲಿ ಏನಂದ್ರೆ ನಾವು ಕೃಷ್ಣನನ್ನು ಲೀಡರ್ ಮಾಡಿದ್ದೇವೆ. ಕೃಷ್ಣ ದೇವೋತ್ತಮ ಪರಮಪುರುಷ, ಅವನ ಭಗವದ್ಗೀತೆ, ನಾವು ಭಾಗವತ ಇದೆ, ಮತ್ತೆ ಅವನ ಪ್ರತಿನಿಧಿ ಆದ ಆಚಾರ್ಯ ಇರ್ತಾರೆ. ಹಾಗೆ ನಾವು ಇವರನ್ನು ಪಾಲನೆ ಮಾಡ್ತೀವಿ. ನೀವು ಕೂಡ ಅದೇ ಮಾಡ್ತಾ ಇದ್ದೀರಾ. ನೀವು ಕಮ್ಯುನಿಸಂ, ನಿಮ್ಮ ಕೋಮುವಾದ ಅಂದ್ರೆ ನೀವು ಲೆನಿನ್ ಅಂತ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡಿದ್ರು, ಇಲ್ಲಾಂದ್ರೆ ಕಾರ್ಲ್ ಮಾರ್ಕ್ಸ್, ಮೊದಲೇ ಕೊಟ್ಟಿದ್ದು ಕಾರ್ಲ್ ಮಾರ್ಕ್ಸ್, ಮತ್ತೆ ಅವ್ರು ಫಾಲೋ ಮಾಡಿದ್ದು ಲೆನಿನ್ ಸ್ವಲ್ಪ ಅದನ್ನ ಬದಲಾವಣೆ ಮಾಡಿದ್ರು, ಮತ್ತೆ ಅದನ್ನ ನೀವು ಅವ್ರ ಕೊಟ್ಟದ್ದು ಫಾಲೋ ಮಾಡ್ತೀವಿ. ಅವರ ಪ್ರತಿನಿಧಿಗಳು ಯಾರೋ ಕೃಷ್ಣೆ ಇದು ಪ್ರಭುಪಾದ ಸಮಯದಲ್ಲಿ ಯಾರಿದ್ರು ನಂಗೆ ನೆನಪಿಲ್ಲ. ಸೊ ಯಾರಿದ್ರು ಅವ್ರನ್ನ ಫಾಲೋ ಮಾಡ್ತಾರೆ. ಸೊ ಫಾಲೋ ಮಾಡ್ಲೇಬೇಕು, ನೀವು ಯಾರೋ ಒಬ್ಬರನ್ನು ಫಾಲೋ ಮಾಡ್ಬೇಕು. ಆದ್ರೆ ಫಾಲೋ ಮಾಡಬೇಕಾದ್ರೆ ಅವರು ಪರ್ಫೆಕ್ಟ್ ಇದ್ದಾರಾ, ಅವ್ರು ಪರಿಪೂರ್ಣ. ಸೊ ನೀವು ಫಾಲೋ ಮಾಡ್ತಾ ಇರೋ ಇದು ಎಲ್ಲ 4 ದೋಷಗಳಿದೆ. ಎಲ್ಲರೂ ಅವರು ಭ್ರಮೆಯಲ್ಲಿದ್ದಾರೆ, ಅವ್ರು ತಪ್ಪುಗಳು ಮಾಡ್ತಾ ಇರ್ತಾರೆ, ಅಪರಿಪೂರ್ಣ ಇಂದ್ರಿಯಗಳು, ಮತ್ತೆ ಮೋಸದ ಪ್ರವೃತ್ತಿ ಇದೆ ಎಲ್ಲದರಲ್ಲೂ. ನೋಡ್ತೇವೆ ಎಂತ ವ್ಯಕ್ತಿಗಳು ಕೂಡ ಅವರು ತಮ್ಮ ಕುಟುಂಬಕ್ಕೆ, ತಮ್ಮ ಜನರಿಗೆ ಅಂತ ಅವರು ಮಾಡೋದು ಪಕ್ಷಪಾತ ಇದೆ. ಸೊ ಹಾಗಿರುವಾಗ ನಿಮ್ಮ ಸಿಸ್ಟಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀರಾ. ನಮ್ಮ ಸಿಸ್ಟಮ್ ಅಲ್ಲಿ ನಾವು ಭಗವಂತ ಪ್ರತಿನಿಧಿಯನ್ನು ಪಾಲನೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಇದಿಲ್ಲ, ಏನು ದೋಷಗಳಿಲ್ಲ. ವೇದವ್ಯಾಸರು, ಗುರು ಪರಂಪರೆಯಲ್ಲಿ ವ್ಯಕ್ತಿಗಳು, ದೋಷಗಳಿಲ್ಲ ಅವರಲ್ಲಿ. ಸೊ ಹಾಗೆ ಈ ಸಿಸ್ಟಮ್ ಬೇಡ. ಸೊ ಪ್ರಿನ್ಸಿಪಲ್ ತತ್ವ ಏನ್ ಹೇಳ್ತೇವೆ, ಒಬ್ಬರನ್ನ ಪಾಲನೆ ಮಾಡ್ಲೇಬೇಕು ನಾವು, ಆದ್ರೆ ಪಾಲನೆ ಮಾಡೋ ವ್ಯಕ್ತಿ ಪರಿಪೂರ್ಣನಾಗಿರುತ್ತೆ. ಸೊ ಇದು ಪ್ರಭುಪಾದ ಅದಕ್ಕೆ ನಮ್ಮದು ಸ್ಪಿರಿಚುವಲ್ ಕಮ್ಯುನಿಸಂ ಅಂತ ಕೂಡ ಹೇಳಿ, ಕಮ್ಯುನಿಸ್ಟ್ ಕೋಮುವಾದ ಅಂತ ಹೇಳ್ತಾರೆ. ನಾವು ಆಧ್ಯಾತ್ಮಿಕವಾದ ಕೋಮುವಾದ. ಆಧ್ಯಾತ್ಮಿಕವಾದ ಅಂದ್ರೆ ಅವ್ರು ಹೇಳೋದು ಎಲ್ಲವೂ ಕೂಡ ದೇಶಕ್ಕೆ ಸೇರುತ್ತೆ, ಎಲ್ಲವೂ ಕೇಳೋದು ನಾವು ಹೇಳೋದು ಕೃಷ್ಣನಿಗೆ ಸೇರುತ್ತೆ. ಏಕಲೇ ಈಶ್ವರ ಕೃಷ್ಣ, ಸೊ ಸರ್ವಲೋಕ ಮಹೇಶ್ವರ. ಸೊ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಅಂತ ಹೇಳಿದ್ರೆ ನಾವೆಲ್ಲವೂ ಕೃಷ್ಣನಿಗೆ ಉಪಯೋಗಿಸ್ಬೇಕು. ಸೊ ಈ ಚಿಂತನೆ, ಈ ಜ್ಞಾನವನ್ನು ಬೆಳೆಸೋದು, ಈ ರೀತಿಯ ಇದು ಸರ್ಕಾರ ಅವರ ಕರ್ತವ್ಯ. ಸೊ ಈ ಅಧ್ಯಾಯದಲ್ಲೇ ಮುಂದೆ ಬರುತ್ತೆ. ಈ ಅಧ್ಯಾಯದಲ್ಲಿ ಹೇಗೆ ಮೇಣ ಮಹಾರಾಜ, ಅಂಗ ಮಹಾರಾಜ ಅವರೆಲ್ಲ ಬರುತ್ತೆ ಧ್ರುವ ವಂಶದಲ್ಲಿ. ಹೇಗೆ ಅಕಸ್ಮಾತ್ ಏನೋ ಸ್ವಲ್ಪ ಇದಾದ್ರೂ ಕೂಡ ಬದಲಾವಣೆ ಮಾಡೋ ಇದಿದೆ. ಅದೇ ಅದನ್ನ ಮಾಡೋರು ಯಾರು, ಅದನ್ನ ಮಾಡೋರು ಇದರಲ್ಲೇ ಹಿರಿಯರಿದ್ದಾರೆ. ಒಬ್ಬರು ಸರಿಯಾಗಿ ಇದಿಲ್ಲ ಅಂದ್ರೆ ಒಬ್ಬ ರಾಜಕುಮಾರನು ಅಷ್ಟೇ ಅದಕ್ಕೆ ತಯಾರಿಲ್ಲ ಅಂದ್ರೆ ಇನ್ನೊಬ್ಬ ಯಾರು ರಾಜಕುಮಾರನು ರಾಜಕಾರಣ ಮಾಡ್ತಾರೆ. ಅದಕ್ಕೆ ಹಿರಿಯರಿರ್ಬೋದು, ಇಲ್ಲಾಂದ್ರೆ ಬ್ರಾಹ್ಮಣರು ಇರ್ತಾರೆ. ಸೊ ಅವರು ಡಿಸೈಡ್ ಮಾಡ್ತಾ ಇದ್ರು ಯಾರು ನೆಕ್ಸ್ಟ್ ರಾಜನಾಗ್ತಾನೆ, ಯಾರು ಅಧಿಕಾರವನ್ನು ಸ್ವೀಕರಿಸ್ತಾನೆ ಅಂತ. ಸೊ ಈ ತರ ಬಹಳ ಇನ್ಸ್ಟೆನ್ಸಸ್ ಇದೆ. ಈ ಇನ್ಸ್ಟೆನ್ಸ್ ಇವತ್ತು ಕೇಳ್ತಾ ಇರೋದು ನಾವು ವತ್ಸರ ರಾಜನಾದ ಅಂತ. ಸೊ ಅದೇ ರೀತಿಯಲ್ಲಿ ಅವರ ಒಂದು ಸಭೆ ಇರ್ತಾ ಇತ್ತು, ಕಮಿಟಿ ಇರ್ತಾ ಇತ್ತು, ಕಮಿಟಿ ಇಲ್ಲ ಅಂತಲ್ಲ. ಆದ್ರೆ ಯಾರಿಗೆ ಅದನ್ನ ಇದು ಮಾಡೋ ಒಂದು ಶಕ್ತಿ ಇದೆ, ಇದಿದೆ, ಜ್ಞಾನ ಇದೆ, ಸೊ ಅವರು ಅದನ್ನು ನಿರ್ದೇಶಿಸ್ತಾ ಇದ್ರು. ಸೊ ಇಲ್ಲ ಅಂದ್ರೆ ನಾವು 5 ವರ್ಷ ಜನರೆಲ್ಲ ಸೇರಿ ಡೆಮೋಕ್ರಸಿ 5 ವರ್ಷ ಹೋಗ 5 ವರ್ಷಕ್ಕೋ 2 ವರ್ಷಕ್ಕೋ ಒಬ್ಬರನ್ನ ಚುನಾವಣೆ ಮಾಡೋದು, ಮತ್ತೆ ಇದಕ್ಕೆ ಇನ್ನೊಬ್ರು ಮಾಡೋದು, ಮತ್ತೆ ಇನ್ನೊಬ್ರು ಮಾಡೋದು. ಯಾಕೆ ಅಗತ್ಯ ಇಲ್ಲ. ಒಬ್ಬರನ್ನ ಮಾಡಿದ್ರೆ ಸರಿಯಾದ ವ್ಯಕ್ತಿಯನ್ನು ಇಟ್ಕೊಂಡ್ರೆ ಅವರು 30 ವರ್ಷ 50 ವರ್ಷ ಅವ್ರ ಜೀವನದಿಂದ ಅವ್ರು ಮಾಡ್ತಾರೆ, ಅವ್ರು ಕಾರ್ಯನಿರ್ವಹಿಸ್ತಾರೆ. ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಸರಿಯಾದ ಸಿಸ್ಟಮ್ ಇಲ್ಲ. ಸೊ ಎನಿವೆ, ಈಗ ಪ್ರಭುಪಾದರು ಹೇಳೋದು ಈಗ ಆ ಸಿಸ್ಟಮ್ ಇಲ್ಲ. ಸೊ ಜನರೆಲ್ಲರೂ ಕೂಡ ನಾವು ಭಕ್ತರಾಗಿ ಮಾಡ್ಬೇಕು. ಎಲ್ಲರೂ ಭಕ್ತರಾದ್ರೆ ಭಕ್ತರಲ್ಲಿ ಶ್ರೇಷ್ಠರಾದ ಒಬ್ಬ ವ್ಯಕ್ತಿನ ಅವರು ರಾಜನಾಗೋ, ಅವರು ಅಧ್ಯಕ್ಷನಾಗೋ, ಪ್ರಧಾನಿಯಾಗೋ ಮಾಡ್ಬೋದು. ವಿಷಯಗಳು. ಸೊ ಇನ್ನೊಂದು ಪ್ರಭುಪಾದ ಹೇಳ್ತಾರೆ, ಇಲ್ಲಿ ಮಹಾಭಾರತ ಯುದ್ಧ ಆ ರೀತಿ ನೋಡಿದ್ರೆ ಎಲ್ಲರೂ ಕೂಡ ತೊಂದರೆ ಇಲ್ಲ, ಇವರೇ ದುರ್ಯೋಧನನೇ ಯುದ್ಧ ಇದು ಮಾಡ್ಲಿ, ಕಾರ್ಯನಿರ್ವಹಣೆ ಮಾಡ್ಲಿ. ಭೀಷ್ಮ ಮತ್ತೆ ಇವರು ಕೂಡ ದ್ರೋಣಾಚಾರ್ಯರು ಕೂಡ ಅವರು ಕೂಡ ಅದನ್ನ ಪ್ರತಿಭಟಿಸೋದಿಲ್ಲ. ಹೇಳ್ತಾರೆ, ಪ್ರತಿಭಟಿಸ್ತಾರೆ, ಆದ್ರೆ ಆಗೋದಿಲ್ಲ ಅನ್ನೋದಕ್ಕೆ ಅವರು ಕೂಡ ಸ್ವೀಕರಿಸ್ಬಿಟ್ಟಿರ್ತಾರೆ. ಹಾಗೆ ನಡೀತಾ ಇರುತ್ತೆ. ಇವ್ರಿಗೆ ಎಷ್ಟು ಮೋಸ ಆದ್ರೂ, ವಂಚನೆ ಆದ್ರೂ ಎಲ್ಲ ನಡೀತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಅದೇ ಕೃಷ್ಣ ಡಿಸೈಡ್ ಮಾಡಿತ್ತು ಏನು,
ಯುಧಿಷ್ಠಿರ ಮಹಾರಾಜ ರಾಜನಾಗಬೇಕು, ಧರ್ಮರಾಜ, ಅವನು ನನ್ನ ನಿಜವಾದ ಪ್ರತಿನಿಧಿ. ಸೊ ಹೇಳ್ತಾರೆ ಅದೊಂದೇ ಓಟ್, ನಿಜವಾದ ಓಟ್ ಅಂದ್ರೆ ಅದೇ. 1000 ಜನ, ಲಕ್ಷ ಜನ ವೋಟಿಂಗ್, ಎಲೆಕ್ಷನ್ ಕಮಿಷನ್ ಏನೋ ಡ್ರೈವ್ ಮಾಡಿ ವೋಟಿಂಗ್ ಇದೆಲ್ಲ ಕಿತ್ತಾಕೋದು, ಇದು ಮಾಡೋದು, ಅದನ್ನ ಇದು ಮಾಡೋದು, ರಿವಿಷನ್ ಮಾಡೋದು, ಎಷ್ಟೆಷ್ಟೋ ಕೆಲಸ, ಎಷ್ಟೆಷ್ಟೋ ಸಮಯ ವೇಸ್ಟ್, ಎಷ್ಟು ಹಣ ವೇಸ್ಟ್, ಎಷ್ಟೋ ಜನರ ಇದು ವೇಸ್ಟ್, ನ್ಯಾಷನಲ್ ವೇಸ್ಟ್ ಹೇಳ್ಬೇಕು ಅಂತ. ಇದೆಲ್ಲ ಇದೆ ಡೆಮೋಕ್ರಸಿ. ಇದಕ್ಕೆ ಹೇಳ್ತಾರೆ ಒಂದೇ ಓಟು. ಅಲ್ಲಿ ಕೃಷ್ಣ ನಿರ್ದೇಶನ ಮಾಡಿದ್ದು ಈ ಧರ್ಮರಾಜ ರಾಜನಾಗ. ಹಾಗೆ 18 ದಿವಸದಲ್ಲಿ ಕೃಷ್ಣ ಆ ರಾಜ್ಯವನ್ನು ಅವರಿಂದ ಕಿತ್ತುಕೊಂಡು ಧರ್ಮರಾಜನಿಗೆ ಕೊಟ್ಟರು. ಇದು ನಿಜವಾದ ಓಟ್. ಸೊ ಭಗವಂತನ ನಿರ್ದೇಶಿಸಬೇಕು, ಭಗವಂತನು ಡಿಸೈಡ್ ಮಾಡ್ಬೇಕು. ಇಲ್ಲ ಅಂದ್ರೆ ಭಗವಂತನ ಪ್ರತಿನಿಧಿಗಳಾದ ಬ್ರಾಹ್ಮಣರು, ವೈಷ್ಣವರು, ಶುದ್ಧ ಭಕ್ತರು ಯಾರಿದ್ದಾರೆ ಅವರು ಡಿಸೈಡ್ ಮಾಡ್ಬೇಕು. ಮುಂದೆ ನಾವು ನೋಡ್ತೇವೆ ಇಡೀ ಅಧ್ಯಾಯ ಕೊನೆಯಲ್ಲಿ ಅಂಗ ಮಹಾರಾಜ, ವೇಣ ಮಹಾರಾಜ, ಪೃಥು ಮಹಾರಾಜ ಅವ್ರ ಇದು ಬರುತ್ತೆ. ಅದರಲ್ಲಿ ಹೇಗೆ ಆ ವೇಣನನ್ನು ಅವರು ಮೊದಲಿಗೆ ಅವರು ಆಯ್ಕೆ ಮಾಡ್ತಾರೆ, ಒಂದು ಚಾನ್ಸ್ ಕೊಡ್ತಾರೆ. ಆಯ್ತು, ಹೇಗಿದ್ರು ಅವ್ರ ತಂದೆ ಅಂಗ ಮಹಾರಾಜನಾಗಿದ್ದ, ಇವನು ರಾಜಕುಮಾರ, ಮಾಡ್ಲಿಕ್ಕೆ ಟ್ರೈ ಮಾಡ, ಒಂದು ಚಾನ್ಸ್ ಕೊಡೋಣ ಅವರು. ಆದ್ರೆ ಆ ವ್ಯಕ್ತಿ ಭಗವಂತನ ಪ್ರತಿನಿಧಿಸದೆ ಅಧರ್ಮ ಚಳುವಳಿ ಅವರನ್ನು ಶಾಪದಿಂದಲೇ ಕೊಂದುಬಿಟ್ಟು. ಸೊ ಹಿಂದೆ ಆ ರೀತಿಯ ಬ್ರಾಹ್ಮಣ ಇರುತ್ತೆ. ಸೊ ಅದು ಬೆಸ್ಟ್ ಸಿಸ್ಟಮ್. ಮತ್ತೆ ಇವತ್ತು ನಾವು ಕೇಳ್ತಾ ಇರೋದು ನೆಕ್ಸ್ಟ್ ಶ್ಲೋಕದಲ್ಲಿ ಇವರು ಯಾರು, ಭ್ರಮಿ ಮಗ ವತ್ಸರನ ಹೆಂಡತಿ, ಅವ್ರ ಬಗ್ಗೆ ಸ್ವರ್ವಿತಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳ್ತಾ ಇರೋದು ಅತಿ ಪ್ರಿಯಳು, ಪೂಜನೀಯಳು ಅಂತ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ. ವತ್ಸರನ ಪತ್ನಿಯನ್ನು ಇಷ್ಟ ದೇವತಾ. ಆಕ್ಚುಲಿ ಇಷ್ಟ ಅಂದ್ರೆ ಒಂದು ಇಷ್ಟ, ಆಕ್ಚುಲಿ ಇಷ್ಟ ದೇವತೆ, ನಿಜವಾದ ಇಷ್ಟ ದೇವತೆ ಅಂದ್ರೆ ಕೃಷ್ಣ. ಎಲ್ಲರ ಇಷ್ಟ ದೇವತಾ ಅಂತ ಹೇಳ್ತಾರೆ ಕೃಷ್ಣನಿಗೆ. ಒಂದು ಶ್ಲೋಕನೇ ಬರುತ್ತೆ, ಕೃಷ್ಣ ಇಷ್ಟ ದೇವತಾ ಅಂತ. ಎನಿವೆ, ಸೊ ಇಷ್ಟ ಅಂದ್ರೆ ಅದು ಆತ್ಮೀಯ, ಅಷ್ಟು ಹತ್ತಿರ, ಮತ್ತೆ ಪೂಜ್ಯ ಕೂಡ ಎರಡು ಅರ್ಥ ಇದೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಪೂಜ್ಯಳು ಅಂತ ತೆಗೆದುಕೊಂಡು ಅವರು ಹೇಗೆ ಕೌಟುಂಬಿಕ ಜೀವನದಲ್ಲಿ ಹೀಗೆ ವತ್ಸರ ರಾಜರ್ಷಿ, ಅವ್ರ ಹೆಂಡತಿ ಕೂಡ ರಾಣಿ, ಮಹಾರಾಣಿ, ಅವರು ಕೂಡ ಅಷ್ಟು ಆಗಿರೋದ್ರಿಂದ ಎಲ್ಲ ಸಕಲ ಸದ್ಗುಣ ಭರಿತಳು ಆಗಿದ್ದಾಳೆ ಎಂದು ತೋರುತ್ತದೆ ಅಂತ ಹೇಳ್ತಾರೆ. ಸೊ ಹೀಗೆ ಆತರ ಮಹಾರಾಜರು, ಆತರ ಮಹಾರಾಣಿಯರು ಆತರ ಇದ್ರೆ, ನಂತರ ಅವರ ಮಕ್ಕಳು ರಾಜಕುಮಾರ ಬರ್ತಾರೆ, ಅವರು ಕೂಡ ಹಾಗೆ ಇರ್ತಾರೆ. ಹಾಗೆ ರಾಜರ್ಷಿ ಪರಂಪರೆ ಹಾಗೆ ಮುಂದುವರಿಯುತ್ತದೆ. ಅವರ ಒಂದು ಗುಣಗಳಲ್ಲಿ ಹೇಳ್ತಾ ಇದ್ದಾರೆ, ಸದಾ ಪತಿಗೆ ವಿಧೇಯಳಾಗಿ, ಪತಿವ್ರತೆ, ಪ್ರಾಮಾಣಿಕಳಾಗಿ, ಅವನ ಪ್ರೀತಿ ಪಾತ್ರಳಾಗಿದ್ದಳು. ಕುಟುಂಬದ ಸಮಸ್ತ ವ್ಯವಹಾರಗಳನ್ನು ನಿರ್ವಹಿಸಲು ಬೇಕಾದ ಸದ್ಗುಣಗಳೆಲ್ಲವೂ ಆಕೆಯಲ್ಲಿತ್ತು. ಪತಿ ಪತ್ನಿಯರಿಬ್ಬರು ಸದ್ಗುಣಿಗಳಾಗಿದ್ದು ಶಾಂತಿಯುತವಾದ ಬದುಕನ್ನು ನಿರ್ವಹಿಸುತ್ತಿದ್ದರೆ ಆಗ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಇಡೀ ಕುಟುಂಬವು ಸಂತೋಷಭರಿತವಾಗಿ ಏಳಿಗೆ ಹೊಂದುತ್ತದೆ. ಅದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ಭಗವದ್ಗೀತೆ ಇದೇ ಕಾರಣ ಕೊಡೋದು, ಹೀಗೆ ವರ್ಣಶಂಕರ ಬಂದ್ಬಿಡ್ತಾರೆ ಇಲ್ಲ ಅಂದ್ರೆ. ಓಕೆ, ಹರೇ ಕೃಷ್ಣ, ಇಲ್ಲಿ ನಿಲ್ಲಿಸ್ತೀನಿ. ಸೊ ಯಾರೇನಾದ್ರೂ ಹೇಳ್ಬೇಕು ಅಂದ್ರೆ ಸೇರಿಸ್ಬೇಕು ಸೇರಿಸ್ಬೋದು. ಧ್ರುವನ ಇನ್ನೊಬ್ಳು ಹೆಂಡತಿ ಇಳಾ ಪ್ರಭು.